ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡು ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ಆಲಯ ನನ್ನನ್ನು ಕರೆದಿದೆ, ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡೋ ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ, ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇವತ್ತಿನ ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಮೂಲಕ ದೇವರು ಆಡುವಂತಹ ಮಾತು, ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಂತಲ್ಲ. ಅನೇಕ ಬಾರಿ ನಾವು ಯೋಚನೆಯನ್ನು ಮಾಡ್ತೇವೆ, ಈ ರೀತಿ ಆಗಬೇಕೆಂದು ಬಯಸುತ್ತೇವೆ, ಆದರೆ ದೇವರ ಯೋಚನೆ ಮತ್ತು ಯೋಜನೆಗೆ ನಮ್ಮನ್ನು ಸಮರ್ಪಿಸಿ ಜೀವಿಸಲು ನಾವು ಕಲಿತುಕೊಳ್ಳಬೇಕು. ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಈ ಬಲಿಪೂಜೆ ಈಗ ಅರ್ಪಿಸಲ್ಪಡುತ್ತಾ ಇರಬೇಕಾದರೆ, ಆ ತಾಯಿಯ ಬಿನ್ನಹದ ಸಹಾಯದಿಂದ ದೇವರ ಯೋಚನೆಗೂ ಯೋಜನೆಗೂ ತಲೆಬಾಗಿ ನಡೆಯುವ ಭಾಗ್ಯವನ್ನು ದಯಾಮಯ ದೇವರು ನಮಗೆ ಕರುಣಿಸಲಿ. ಆ ತಾಯಿಯ ರೀತಿಯಲ್ಲಿ ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದಂತೆ ದೇವರ ವಚನಕ್ಕೆ ತಲೆಬಾಗಿ ನಡೆಯುವ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳುವಂತೆ ಆಗಲಿ ಎಂದು ಪ್ರಾರ್ಥಿಸುತ್ತಾ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ.
ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಯೇಸು ಕ್ರಿಸ್ತರಿಗೆ ಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತ
ನೆಲೆಸಿರಿ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ನಿಯಮಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಹೊರೆಯವರ ಪ್ರೀತಿಯ ಬುನಾದಿಯ ಮೇಲೆ ಸ್ಥಾಪಿಸಿದ್ದೀರಿ. ನಾವು ಅವುಗಳನ್ನು ಪಾಲಿಸುತ್ತಾ ಅನಂತ ಜೀವನಕ್ಕೆ ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅರಸಿರಿ ಸರ್ವೇಶ್ವರನನ್ನು, ಆತ ದೊರಕುವ ವೇಳೆಯಲ್ಲಿ ವಿನಂತಿಸಿರಿ, ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನ್ನು ದುರಾಲೋಚನೆಗಳನ್ನು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗ. ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ. ಕ್ಷಮಿಸುನಾತನು ಮಹಾಕೃಪೆಯಿಂದ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳನ್ನು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟೋ ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ. ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ. ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ. ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನು. ಪ್ರಭು ಮಹಾತ್ಮನು ಸ್ತುತ್ಯಾರ್ಹನು, ಆತನ ಮಹಿಮೆ ಅಗಮ್ಯವಾದುದು. ಹತ್ತಿರ ಇಹನು ಪ್ರಭು,
ಕರೆಯುವವರೆಲ್ಲರಿಗೆ ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ. ಪ್ರಭು ದಯಾನಿಧಿ ಕೃಪಾ ಸಾಗರನು, ಸಹನಶೀಲನು ಪ್ರೀತಿ ಪೂರ್ಣನು, ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ. ಪ್ರಭುವಿನ ಮಾರ್ಗ ಧರ್ಮ ಸಮ್ಮತ, ಆತನ ಕಾರ್ಯವೆಲ್ಲ ಪುನೀತ. ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ ಹತ್ತಿರ ಇಹನು ಪ್ರಭು, ಕರೆಯುವವರೆಲ್ಲರಿಗೆ. ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ. ಸಹೋದರರೇ, ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾಚುವಂಥ ಸಂದರ್ಭವು ನನಗೆಂದಿಗೂ ಬರದೆಂದು ಬಲ್ಲೆ. ನಾನು ಬದುಕಿದರೂ ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತ ಯೇಸುವಿಗೆ ಎಂದಿನಂತೆ ಈಗಲೂ ಮಹಿಮೆ ಉಂಟಾಗಬೇಕೆಂಬುದೇ ನನ್ನ ಉತ್ಕಟ ಆಕಾಂಕ್ಷೆ ಹಾಗೂ ನಿರೀಕ್ಷೆ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ದೈಹಿಕವಾಗಿ ಬದುಕುವುದು ಫಲಪ್ರದವಾಗಿದ್ದರೆ ನಾನು ಬದುಕುವುದು ಉತ್ತಮವೋ ಅಥವಾ ಸಾಯುವುದು ಸೂಕ್ತವೋ ನನಗೆ ತಿಳಿಯದು. ಉಭಯ ಸಂಕಟಕ್ಕೆ ಸಿಲುಕಿದ್ದೇನೆ. ಒಂದು ಕಡೆ ಈ ಬದುಕನ್ನು ತೊರೆದು ಕ್ರಿಸ್ತ ಯೇಸುವಿನೊಡನೆ ಒಂದಾಗಿರಬೇಕೆಂಬುದೇ ನನ್ನ ಬಯಕೆ. ಇದು ಎಷ್ಟೋ ಮೇಲಾದುದು. ಮತ್ತೊಂದು ಕಡೆ ನಿಮಗೋಸ್ಕರ ಇಹದಲ್ಲಿದ್ದು ಜೀವಿಸುವುದು ಅತ್ಯವಶ್ಯಕವಾಗಿದೆ. ಅದೇನೇ ಇರಲಿ, ನೀವು ಮಾತ್ರ ಕ್ರಿಸ್ತ ಯೇಸುವಿನ ಶುಭ ಸಂದೇಶಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ನಾನು ನಿಮ್ಮಲ್ಲಿಗೆ ಬಂದರೂ ಸರಿ, ಬಾರದಿದ್ದರೂ ಸರಿ, ಇದು ಮುಖ್ಯವಲ್ಲ. ಶುಭ ಸಂದೇಶವು ನೀಡುವ ವಿಶ್ವಾಸಕ್ಕಾಗಿ ನೀವು ಒಮ್ಮನಸ್ಸಿನಿಂದ ಕೆಚ್ಚಿನಿಂದ ಹೋರಾಡುವುದೇ ಮುಖ್ಯ. ಇದು ನನಗೆ ತಿಳಿದು ಬಂದರೆ ಅಷ್ಟೇ ಸಾಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ರಾಜಗೆ. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ರಾಜಗೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ.
ನಿಮ್ಮಾತ್ಮರೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಾ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನ ಬೆಳಗಿನ ಜಾವದಲ್ಲೇ ಹೊರಟ. ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆಗೆ ಹೋದ. ಕೆಲಸವಿಲ್ಲದ ಸುಮ್ಮನೆ ಕುಂಡುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಾ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರೂ ಹೋದರು. ಬಳಿಕ ಸುಮಾರು 12 ಗಂಟೆಗೊಮ್ಮೆ ಮತ್ತೆ 3 ಗಂಟೆಗೊಮ್ಮೆ ಹೋಗಿ ಇನ್ನು ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ, ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರೂ ಕೂಲಿಗೆ ಕರೆಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನು ಕಳುಹಿಸಿದ. ಸಂಜೆಯಾಯಿತು. ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿಯಾಳುಗಳನ್ನು ಕರೆದು, ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ. ಅದರಂತೆ 5 ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ 1 ಬೆಳ್ಳಿ ನಾಣ್ಯ ಸಿಕ್ಕಿತು. ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದೆಂದು ಭಾವಿಸಿದರು. ಆದರೆ ಅವರಿಗೂ 1 ಬೆಳ್ಳಿ ನಾಣ್ಯ ದೊರಕಿತು. ಅದನ್ನು ತೆಗೆದುಕೊಂಡಾಗ ಅವರು ದಣಿಯ ವಿರುದ್ಧ ಗೊಣಗಾಡಲಾರಂಭಿಸಿದರು. ಕಡೆಯ ಹೊತ್ತಿನಲ್ಲಿ ಬಂದ ಇವರು 1 ಗಂಟೆ ಕೆಲಸ ಮಾಡಿದ್ದಾರೆ. ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಾಮ ಮಾಡಿದರಲ್ಲ ಎಂದರು. ಅದಕ್ಕೆ ಯಜಮಾನ ಅವರಲ್ಲಿ ಒಬ್ಬನಿಗೆ, ಅಯ್ಯ, ನಿನಗೆ ನಾನು ಅನ್ಯಾಯ ಮಾಡಿಲ್ಲ. ದಿನಕ್ಕೊಂದು ಬೆಳ್ಳಿ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಂಡಲಿಲ್ಲವೇ? ನಿನ್ನ ಕೂಲಿ ಏನೇ, ಅದನ್ನು ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟನ್ನು ಈ ಕಟ್ಟ ಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನನ್ನದ್ದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂದು. ಹೀಗೆ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಇಡೀ ವಿಶ್ವದಲ್ಲಿ ಒಂದು ಆಲೋಚನೆ ಇತ್ತು, ನಾವು ಕಣ್ಣಿಗೆ ಏನು ನೋಡ್ತೀವೋ ಅದು ಸತ್ಯ ಅಂತ ಹೇಳಿ. ಅಂದರೆ ಈ ವಿಶ್ವಕ್ಕೆ ಭೂಮಿಯೇ ಮೂಲ, ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾನೆ ಎನ್ನುವಂತಹ ಒಂದು ಭಾವನೆ. ಆದರೆ ದೇವರು ತಮ್ಮ ಯೋಜನೆಯನ್ನು ರೂಪಿಸಿ ತಮ್ಮ ಆಲೋಚನೆಯನ್ನು ಒಬ್ಬ ವ್ಯಕ್ತಿಯ ಮೂಲಕ ಸಾಕಾರಗೊಳಿಸ್ತಾರೆ. ಆ ವ್ಯಕ್ತಿಯ ಹೆಸರು ಕೋಪರ್ನಿಕಸ್. ಈ ಕೋಪರ್ನಿಕಸ್ ತನ್ನ ಜೀವಿತಾವಧಿಯಲ್ಲಿ ವಿವಾಹವನ್ನು ಮಾಡಿಕೊಳ್ಳದೆ ಸನ್ಯಾಸಿಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾನೆ. ದೊಡ್ಡ ಸಂಶೋಧನೆಯನ್ನು ಕೂಡ ಮಾಡ್ತಾನೆ. ಆತನ ಸಂಶೋಧನೆಯ ಪ್ರಕಾರ ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾ ಇಲ್ಲ, ಬದಲಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ ಅಂತೇಳಿ. ಅನೇಕ ಧಾರ್ಮಿಕ ವ್ಯಕ್ತಿಗಳು ಇದರ ವಿರುದ್ಧ ಮಾತನಾಡ್ತಾರೆ. ಇದು ಹೇಗೆ ಸಾಧ್ಯ? ನಮಗೆಲ್ಲ ಗೊತ್ತಿಲ್ಲವೇ ಸೂರ್ಯ ಬೆಳಗ್ಗೆ ಉದಯಿಸಿ ಸಂಜೆ ಮುಳುಗುತ್ತಾನೆ ಅಂತ ಹೇಳಿ. ಕೋಪರ್ನಿಕಸ್ ತನ್ನ ಸಹೋದರಿಯ ಬಳಿಯಲ್ಲಿ ಈ ಮಾತುಗಳನ್ನು ಹೇಳ್ಕೊಳ್ತಾನೆ. ಆಕೆ ಒಂದು ಕನ್ಯಾ ಮಟ್ಟದಲ್ಲಿ ಧರ್ಮ ಭಗಿನಿಯಾಗಿ ಸೇವೆಯನ್ನು ಮಾಡ್ತಾ ಇರ್ತಾಳೆ.
ಸಿಸ್ಟರ್ ಬಾರ್ಬರಾ ಎಂದು ಆಕೆಯ ಹೆಸರು. ದೇವರ ಆಲೋಚನೆಯನ್ನು ಜನರಿಗೆ ತಿಳಿಯಪಡಿಸಲು ಬಯಸ್ತಾ ಇರುವಂತಹ ನನ್ನ ವಿರುದ್ಧ ಇವರು ಸಮರ ಸಾರ್ತಾ ಇದ್ದಾರೆ. ನಾನು ಬದುಕಿರುವವರೆಗೆ ಹೇಳಿರುವ ಮಾತು ನಾನು ಸತ್ತ ಮೇಲಾದರೂ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ಆಗುತ್ತದೆ ಅಂತ ಹೇಳು. ಅವನ ವಿರುದ್ಧವಾಗಿ ಕತ್ತಿ ಮಸೀತಾ ಇದ್ದಂಥವರು ಇವನು ಹೇಳುವುದಲ್ಲ ಸುಳ್ಳು ಅಂತ ಹೇಳಿದರೂ ಕೂಡ ಕೋಪರ್ನಿಕಸ್ ತಾನು ಮಾಡಿದಂಥ ಆಲೋಚನೆಯನ್ನು ಪುಸ್ತಕದಲ್ಲಿ ಬರೆದಿಟ್ಟು ಹೋಗ್ತಾನೆ. ಕೊನೆಗೆ ಆತನಿಗೆ ಸರಿಯಾದಂಥ ಶವ ಸಂಸ್ಕಾರ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಇವನು ಧರ್ಮ ವಿರೋಧಿ, ದೇವರ ವಿರುದ್ಧಿ ಅಂತ ಹೇಳ್ತಾರೆ. ಆದರೂ ಕೂಡ ಧೃತಿಗೊಡೋದಿಲ್ಲ. ಕೋಪರ್ನಿಕಸ್ ತನ್ನ ಸಹೋದರಿ ಬಾರ್ಬರಾ ಧಾರ್ಮಿಕ ಸಹೋದರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾಳೆ ಕನ್ಯಾಮಠದಲ್ಲಿ. ಆಗಲೇ ಆಕೆ ಆ ಕಾನ್ವೆಂಟಿನ ಮುಖ್ಯಸ್ಥಳು ಕೂಡ ಆಗಿರ್ತಾಳೆ. ಆಕೆಯ ಬಳಿಯಲ್ಲಿ ಹೇಳಿಕೊಳ್ತಾನೆ, ದೇವರ ಆಲೋಚನೆಯನ್ನು ಅನೇಕ ಬಾರಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇವರು ನನ್ನನ್ನು ಆರಿಸಿಕೊಂಡು ಈ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಕೊನೆಗೆ ಅವನು ಅವಿವಾಹಿತನಾಗಿಯೇ ಉಳಿದುಕೊಳ್ಳುತ್ತಾನೆ. ದೇವರಿಗಾಗಿ ತನ್ನ ಜೀವನವನ್ನು ಕೂಡ ತ್ಯಾಗ ಮಾಡ್ತಾನೆ. 2010ರಲ್ಲಿ ಕೋಪರ್ನಿಕಸ್ ಈತನ ಶವಕ್ಕೆ ಮತ್ತೆ ಶವ ಸಂಸ್ಕಾರವನ್ನು ಕೊಡಲಾಗುತ್ತದೆ ಅಂತ ಹೇಳಿದರೆ ದೇವರ ಯೋಜನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ರೂಪಿಸಿದ ವ್ಯಕ್ತಿ ಕೋಪರ್ನಿಕಸ್ ಅಂತ ಹೇಳಿ ಇಡೀ ಧರ್ಮಸಭೆ ಆತನಿಗೆ ಗೌರವವನ್ನು ಸಮರ್ಪಿಸುತ್ತದೆ. ಈ ವಿಶ್ವಕ್ಕೆ ಭೂಮಿ ಕೂಡ ಯಾವ ರೀತಿಯಲ್ಲಿ ನಾವು ನೋಡುವ ಹಾಗೆ ಇಲ್ಲ, ಬದಲಾಗಿ ಅದು ಗೋಲಾಕಾರದಲ್ಲಿ ಇದೆ ಅಂತ ಹೇಳಿ ಈ ಭೂಮಿ ಸೂರ್ಯನ ಸುತ್ತುತ್ತದೆ ಎನ್ನುವುದನ್ನು ತಿಳಿಯಪಡಿಸಿ ಕೋಪರ್ನಿಕನ್ ರೆವಲ್ಯೂಷನ್ಗೆ ಕಾರಣ ಆದಂತಹ ವ್ಯಕ್ತಿ ಕೋಪರ್ನಿಕಸ್ ಹೇಳುವ ಮಾತು, ದೇವರ ಆಲೋಚನೆಗಳಿಗೆ ನಾವು ತಲೆಬಾಗಿ ನಡೆದಾಗ ದೇವರು ನಮ್ಮನ್ನು ಉಪಯೋಗಿಸಿಕೊಂಡು ಕಾರ್ಯವನ್ನು ಮಾಡ್ತಾರೆ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನೆಗಳನ್ನು ನಾವೀಗ ತಾನೇ ಆಲಿಸಿದೆವು. ಈ ವಾಕ್ಯಗಳಲ್ಲಿ ಕಂಡುಬರುವಂತಹ ಮಾತುಗಳನ್ನು ನೋಡಿ. ದೇವರು ಹೇಳ್ತಾರೆ ಯೆಶಾಯ ಪ್ರವಾದಿಯ ಮೂಲಕ ಅಧ್ಯಾಯ 55ರಲ್ಲಿ ಈ ಮಾತುಗಳು ಕಾಣಿಸಿಕೊಳ್ಳುತ್ತವೆ. ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಂತಲ್ಲ, ನಿನ್ನ ದುಷ್ಟತನವನ್ನು ನಿನ್ನ ಕೆಟ್ಟ ಕಾರ್ಯವನ್ನು ನೀನು ಬಿಟ್ಟು ಬಿಡು, ನನಗೆ ನೀನು ಆರಾಧನೆಯನ್ನು ಮಾಡು ಅಂತ ಹೇಳಿ. ಆದರೆ ಮನುಷ್ಯರಾಗಿರುವಂಥ ನಾವೆಲ್ಲರೂ ಕೂಡ ಅನೇಕ ಬಾರಿ ಯಾವ ರೀತಿಯ ಆಲೋಚನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ, ಇದು ಆಗಬೇಕಾಗಿತ್ತು ಯಾಕಾಗಿಲ್ಲ ಅಂಥೇಳಿ. ದೇವರ ಚಿತ್ತಕ್ಕೆ ನಮ್ಮನ್ನು ತಲೆಬಾಗಿ ನಡೆಯುವಂತಹ ಒಂದು ವಿಶ್ವಾಸವನ್ನೇ ನಾವು ಅನೇಕ ಬಾರಿ ಕಳೆದುಕೊಂಡು ಬಿಡ್ತೇವೆ. ಒಂದು ಕುಟುಂಬದಲ್ಲಿ ತೊಂದರೆ ಆದಾಗ, ಕಷ್ಟ ಆದಾಗ, ಸಾವಾದಾಗ, ನೋವಾದಾಗ, ಅನಾರೋಗ್ಯ ಬಂದಾಗ ನಾವು ಯೋಚನೆಯನ್ನು ಮಾಡ್ತೀವಿ, ಯಾತಕ್ಕಾಗಿ ಈ ರೀತಿ ನನಗಾಗುತ್ತೆ, ಈ ರೀತಿ ಆಗಬಾರ್ದಾಗಿತ್ತು, ನನ್ನ ಕುಟುಂಬ ಈ ರೀತಿ ಇರಬೇಕಾಗಿತ್ತು, ನನ್ನ ತಂದೆ ತಾಯಿಗಳು ಈ ರೀತಿ ಬದುಕು ಬಾಳಬೇಕಾಗಿತ್ತು, ನನಗೆ ಈ ರೀತಿಯ ಶ್ರೀಮಂತಿಕೆ ಬೇಕಿತ್ತು, ನನಗೆ ಈ ರೀತಿಯ ಮನೆ ಬೇಕಾಗಿತ್ತು ಅಂತೇಳಿ. ಆಮೇಲೆ ಹಲವಾರು ವರ್ಷಗಳ ನಂತರ ನಾವು ಯೋಚನೆಯನ್ನು ಮಾಡಿದಾಗ ಅನಿಸುತ್ತೆ, ಇಲ್ಲ ದೇವರ ಯೋಜನೆ ಸರಿಯಾಗಿತ್ತು, ಅವರ ಚಿತ್ತದ ಪ್ರಕಾರ ನಾವು ನಡೆಯುವುದನ್ನು ಕಲಿತುಕೊಳ್ಳಬೇಕು ಅಂತ ಹೇಳಿ. ಪ್ರಭು ಯೇಸು ಕ್ರಿಸ್ತರು ಈ ಜಗತ್ತಿನಲ್ಲಿ ಜೀವಿಸ್ತಾ ಇರಬೇಕಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಯಾವತ್ತೂ ಕೂಡ ನನ್ನ ಯೋಚನೆಯ ರೀತಿಯಲ್ಲಿ, ನನ್ನ ಚಿತ್ತದ ರೀತಿಯಲ್ಲಿ ಅಂತ ಹೇಳೋದಿಲ್ಲ. ಬದಲಾಗಿ ದೇವರ ಚಿತ್ತದ ಪ್ರಕಾರ ಸರ್ವವು ನನಗಾಗಲಿ, ತಂದೆಯೇ ನಿನ್ನ ಮಾತಿನ ಪ್ರಕಾರ ನನಗೆ ನಡೆಯಲಿ ಅಂತ ಹೇಳಿ ಅವರು ಜೀವಿತಾವಧಿಯಲ್ಲಿ ಹೇಳುತ್ತಾ ಬರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯುವಂಥವರಾಗಬೇಕು. ದೇವರ ಚಿತ್ತ ಏನು ಅಥವಾ ದೇವರ ಆಲೋಚನೆ ಏನು ಅಂತ ಹೇಳಿದರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳನ್ನು ನೀಡುವಂಥದ್ದು. ನಮ್ಮ ಯೋಚನೆ ಏನಾಗಿರ್ತದೆ? ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂಥ ಮಾತುಗಳನ್ನು ಗಮನಿಸಿ ನೋಡೋಣ. ಅಲ್ಲಿ ಒಬ್ಬ ಯಜಮಾನನು ಹೋಗಿ ತನ್ನ ತೋಟದಲ್ಲಿ ಕೆಲಸವನ್ನು ಮಾಡುವುದಕ್ಕಾಗಿ ಜನರನ್ನು ಕರೆದುಕೊಂಡು ಬರ್ತಾನೆ. ಮೊದಲು ಬಂದಂಥವರು, ಆನಂತರ ಮತ್ತೆ ಬರುವಂಥವರು, 6 ಗಂಟೆಗೆ, 9 ಗಂಟೆಗೆ, ಮತ್ತೆ ಮಧ್ಯಾಹ್ನ 3 ಗಂಟೆ ಹಾಗೂ ಸಾಯಂಕಾಲ 5 ಗಂಟೆಗೆ ಕೊನೆಯ ಬಾರಿಗೆ ಆ ಮಾಲೀಕ ಹೋಗಿ ಕೂಲಿ ಆಳುಗಳನ್ನು ಕರೆದುಕೊಂಡು ಬಂದು ಕೆಲಸ ಮುಗಿದ ನಂತರ ಒಬ್ಬೊಬ್ಬರಿಗೆ ಅವರಿಗೆ ನಿಗದಿಪಡಿಸಿದ ಹಾಗೆ ಹಣವನ್ನು ಕೊಡ್ತಾರೆ. ದೇವರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮೋಸವನ್ನು ಮಾಡುವುದಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ರೋಗ ರುಜಿನ ಬರ್ಬೋದು, ಕಷ್ಟ ಬರ್ಬೋದು, ತೊಂದರೆ ಬರ್ಬೋದು, ನೋವು ಬರ್ಬೋದು. ಆದರೆ
ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನು ಆ ದೇವರು ಖಂಡಿತವಾಗಲೂ ಕೊಡ್ತಾರೆ. ಅದನ್ನು ನಾವು ನೋಡ್ತೇವೆ. ಇವತ್ತಿನ ಶುಭ ಸಂದೇಶದಲ್ಲಿ ಕೊನೆಯವರಿಗೆ ಮೊದಲು ಹೇಳಿದ ಹಾಗೆ ಕೂಲಿಯನ್ನು ಕೊಟ್ಟಾಗ ಮೊದಲು ಬಂದಂಥವ್ರು ಯೋಚನೆ ಮಾಡ್ತಾರೆ, ನಾವು ಬಿಸಿಲಲ್ಲಿ ಕೆಲಸ ಮಾಡಿದ್ದೀವಿ, ಬಹಳ ದುಡಿದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ನಮಗೆ ಬಹಳ ಹಣ ದೊರೆಯಬಹುದು ಅಂತೇಳಿ. ಆದರೆ ಅವರಿಗೂ ಕೂಡ ಅದನ್ನೇ ದೇವರು ಕೊಡ್ತಾರೆ. ಯಾಕಂದರೆ ದೇವರಿಗೆ ಎಲ್ಲರೂ ಸಮಾನರು. ಸಮಪಾಲು ಮತ್ತು ಸಮಬಾಳನ್ನು ಕೊಡುವಂತಹ ಸರ್ವೇಶ್ವರನು ಈ ಮಾತುಗಳನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಇವತ್ತಿನ ಶುಭ ಸಂದೇಶದಲ್ಲಿ. ನೀವು ಯಾತಕ್ಕೆ ನನ್ನ ಔದಾರ್ಯತೆಯನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡ್ತೀರಾ? ನಿಮಗೆ ದೊರಕಬೇಕಾದದ್ದು ನಾನು ನಿಮಗೆ ಕೊಡ್ತೀನಿ, ಎಷ್ಟಿದೆ ಅಷ್ಟನ್ನು ಮಾತ್ರ ಕೊಡದೆ ಕಡಿಮೆ ಕೊಟ್ಟಿದ್ರೆ ನೀವು ಕೇಳ್ಬೋದಾಗಿತ್ತು. ಆದರೆ ನಾನು ನಿಮಗೆ ಇಷ್ಟನ್ನು ಕೊಟ್ಟಿದ್ದೇನೆ, ಆದರೆ ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಅಂಥೇಳಿ ನೀವು ಬೇಸರ ಮಾಡ್ಕೋಬೇಡಿ ಅಂಥೇಳಿ. ಯಾಕಂದರೆ ಯಹೂದ್ಯ ಜನಾಂಗದವರು ತಿಳ್ಕೊಂಡಿದ್ರು ತಮಗೆ ಮಾತ್ರ ರಕ್ಷಣೆ, ತಮ್ಮ ಜನಾಂಗ ಮಾತ್ರ ಸರ್ವಶ್ರೇಷ್ಠವಾದುದು, ತಮಗೆ ಮಾತ್ರ ಮೆಸ್ಸಾಯ ಬರುವಂಥದ್ದು ಅಂಥೇಳಿ. ಆದರೆ ನಮ್ಮ ದೇವರು ಒಂದು ಜನಾಂಗಕ್ಕೆ, ಒಂದು ಜಾತಿಗೆ, ಒಂದು ಕುಲಕ್ಕೆ, ಒಂದು ಬಣ್ಣಕ್ಕೆ ಸೀಮಿತವಾದವರಲ್ಲ. ಅವರಿಗೆ ಎಲ್ಲರೂ ಬೇಕು. ಮೊದಲಿದ್ದಂಥವರು, ಕೊನೆಯಲ್ಲಿದ್ದಂಥವರು, ಒಂದೇ ಒಂದು ದೇವರಲ್ಲಿ ನಂಬಿಕೆಯನ್ನು ಇರಿಸಿ ಜೀವಿಸುವಂಥವರಿಗೆ ಅವರು ಖಂಡಿತವಾಗಿಯೂ ಸರಿಯಾದಂತಹ ಸಂಭಾವನೆಯನ್ನು ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನಾವು ಇದ್ದು ಪ್ರಾರ್ಥನೆಯನ್ನು ಮಾಡುತ್ತಾ ಹಾಗೂ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ದೇವರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಜೀವಿಸುವಂಥವರು ನಾವಾಗಿದ್ದೇವೆ. ಅವರ ಇಚ್ಛೆ ಏನಿದೆಯೋ ಅದರ ಪ್ರಕಾರ ಅದು ನಡೆಯುವಂತೆ ಆಗಲಿ ಅಂತ ಹೇಳಿ ನಮ್ಮ ಕೆಟ್ಟತನವನ್ನು, ನಮ್ಮ ದುಷ್ಟತನವನ್ನು ಬಿಟ್ಟು ಬಾಳಲು ಕಲಿತುಕೊಳ್ಳೋಣ. ಏಕಂತ ಹೇಳಿದರೆ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು, ನಮಗೆ ಅನುಗ್ರಹವನ್ನು ನೀಡುವಂತಹ ದೇವರು, ಖಂಡಿತವಾಗಲಿಯೂ ನಮಗೆ ಆರೋಗ್ಯವನ್ನು ಕರುಣಿಸುವ ದೇವರಾಗಿದ್ದಾರೆ. ಆ ದೇವರ ಬಳಿಯಲ್ಲಿ, ಆ ತಾಯಿಯ ರೀತಿಯಲ್ಲಿ ನಾವು ಕೂಡ ಮಾತೆ ಮರಿಯಮ್ಮನವರ ರೀತಿಯಲ್ಲಿ ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ನುಡಿದಾಗ ಆ ದಯಾಮಯ ದೇವರ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಎಂದೆಂದೂ ನೆಲೆ ನಿಲ್ಲುತ್ತದೆ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸಲು ದಯಮಾಡಿ ಎದ್ದು ನಿಲ್ಲಿರಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಂತಹ ಸಮಯ. ಆ ದಯಾಮಯ ದೇವರು ನಮ್ಮ ಕೋರಿಕೆಗಳನ್ನು ಆಲಿಸಿ ಈಡೇರಿಸುವಂತೆ ಆಗಲಿ. ಅದರಲ್ಲೂ ವಿಶೇಷವಾಗಿ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನಾವೀಗ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ನಮ್ಮ ಕೋರಿಕೆಗಳನ್ನು ಆ ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಿಷ್ಕಳಂಕ ಕನ್ನಿಕೆಯು ತಮ್ಮ ಉದರದಲ್ಲಿ ವಾಕ್ಯವೊಂದರ ಮೂಲಕ ಗರ್ಭಧರಿಸಿ ಅತಿಶಯವಾಗಿ ಜನ್ಮವಿತ್ತ ಪ್ರಭುವನ್ನು ಧರ್ಮಸಭೆ ವಿಶ್ವಾಸದ ಸಮಗ್ರತೆಯಲ್ಲಿ ನಿರೀಕ್ಷಿಸುತ್ತಾ ಸಂತೋಷದಿಂದ ಸ್ವಾಗತಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಡೀ ವಿಶ್ವದ ಪ್ರಗತಿ ಹಾಗೂ ಶಾಂತಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಕೋವಿಡ್-19 ಈ ಕಾಯಿಲೆ ವಿಶ್ವದ ಎಲ್ಲ ಕಡೆ ಹರಡಿರಬೇಕಾದರೆ ದಯಾಮಯ ದೇವರು ಆರೋಗ್ಯದಾಯಕ ಪ್ರಭು ಯೇಸುವಿನ ಶಕ್ತಿಯಿಂದ ವರದಾನವನ್ನು ಕರುಣಿಸುವಂತೆ ಆಗಲಿ ಎಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಹಸಿವಿನಿಂದಲೂ ವ್ಯಾಧಿಯಿಂದಲೂ ಏಕಾಂತತೆಯಿಂದಲೂ ನೊಂದವರಿಗಾಗಿ ಪ್ರಾರ್ಥಿಸೋಣ. ಈ ಒಂದು ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸುತ್ತಾ ಇರಬೇಕಾದರೆ
ಆ ದಯಾಮಯ ದೇವರು ಪ್ರತಿಯೊಬ್ಬರಿಗೂ ಕೂಡ ಸಾಂತ್ವನವನ್ನು ನೀಡುವಂತೆ ಆಗಲಿ ಎಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಹಾಗೂ ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ಈ ಒಂದು ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲರಿಗಾಗಿ ಪ್ರಾರ್ಥಿಸ್ತಾ ಇರಬೇಕಾದರೆ, ಹಾಸಿಗೆ ಹಿಡಿದಂಥವರು ನಾವು ನಮ್ಮ ಕುಟುಂಬಗಳಲ್ಲಿ ಅನೇಕರನ್ನು ಈ ದಿನ ಕಳ್ಕೊಂಡಿದ್ದೇವೆ. ಈ ಒಂದು ವ್ಯಕ್ತಿಗಳ ಆತ್ಮಶಾಂತಿಗಾಗಿ ಪ್ರಾರ್ಥಿಸ್ತಾ ಇರಬೇಕಾದರೆ ಪ್ರತಿಯೊಬ್ಬರನ್ನು ಕೂಡ ಆ ಸರ್ವೇಶ್ವರ ಸ್ವಾಮಿ ಅನುಗ್ರಹಿಸಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸೋಣ. ಅನಾರೋಗ್ಯದಲ್ಲಿ ಇರುವಂಥವರಿಗಾಗಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಆರೋಗ್ಯದ ಹೊನಲು ಹರಿಯುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯರ್ಪಣೆ ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏರಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರು,
ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದರೆ ಮಾನವನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೋ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ ಹೋಸಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು
ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆ ಇರಲಿ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ.
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅನುಬಂಧ ಬೆಸೆಯಲು ಬಾ, ಅನುಕಂಪ ತೋರಿಸಬಾ. ಬಾ ಪ್ರಭುವೇ ಬೆಳಕಾಗಿ, ಬೆಸೆದು ಸಂವೇದಿಸು, ಸ್ನೇಹದಿ ಸೆಳೆದು ನೀ ಪೋಷಿಸು. ಬಾಂಧವ್ಯ ಬೆಸೆದು ಸಂವೇದಿಸು, ಸ್ನೇಹದಿ ಸೆಳೆದು ನೀ ಪೋಷಿಸು. ನೀನಿರಲು ಈ ಮನವು ಮುದವಾಗಿದೆ, ನೀ ಬರುವ ಪ್ರತಿ ಕ್ಷಣವು ಹಿತವಾಗಿದೆ. ಓ ದೇವ ನಿನ್ನೊಲವು ಚಿರನೂತನ, ಓ ದೇವ ನೀ ತರುವೆ ನವಚೇತನ. ಬಾ ಪ್ರಭುವೇ ಬೆಳಕಾಗಿ, ಮನ ತಣಿಸು ಹೊನಲಾಗಿ. ಮೌಢ್ಯದ ಮಂಜನು ಕರಗಿಸವ, ಮಾಡಿದ ಬಾಳನು ಚಿಗುರಿಸವ. ಅನುಬಂಧ ಬೆಸೆಯಲು ಬಾ, ಅನುಕಂಪ ತೋರಿಸಬ. ಬಾ ಪ್ರಭುವೇ ಬೆಳಕಾಗಿ. ಹೊಸೆದು ಒಡಮೂಡಿಸು, ಜೀವದ ದಾಹಕ್ಕೆ ನೀರುಣಿಸು. ವಾತ್ಸಲ್ಯ ಹೊಸೆದು ಒಡಮೂಡಿಸು, ಜೀವದ ದಾಹಕ್ಕೆ ನೀರುಣಿಸು. ನೀನಿರುವ ಈ ತನುವು ಸುಮವಾಗಿದೆ, ನೀ ಬರುವ ಅನುಕ್ಷಣವು ಫಲ
ವಂದಿಸೋಣ. ಪ್ರಭು, ನಿಮ್ಮ ಸಂಸ್ಕಾರದಿಂದ ನೀವು ಪುನಶ್ಚೇತನಗೊಳಿಸಿದವರನ್ನು ಮೇಲಕ್ಕೆಬ್ಬಿಸಿರಿ. ಈ ರಹಸ್ಯದಲ್ಲಿ ನಮ್ಮ ಜೀವನ ಶೈಲಿಯನ್ನು ನಿಮ್ಮ ರಕ್ಷಣೆಯನ್ನು ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಳಿಗೆ ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ಆಶ್ರಯ